ದೇವಾದಿದೇವರಾದಂಥ ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಹಾಗೂ ನಾವು ನಂಬಿಕೊಂಡು ಬಂದಂಥ ಸರಸ್ವತಿ ಮಾತೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ನಮ್ಮದೇ ಊರಿನ, ನಮ್ಮದೇ ನೆಲದ, ನಮ್ಮದೇ ಸಂಸ್ಕೃತಿ ಮತ್ತು ಪರಿಸರದ ಮಧ್ಯೆ ಇದ್ದಂಥ ಸಹೋದರ ಧರ್ಮವಾದ ಕ್ರೈಸ್ತ ಬಂಧುಗಳ ಪ್ರೀತಿಯ ಆಹ್ವಾನಕ್ಕೆ ಮನ್ನಿಸಿ ನಮ್ಮ ಎಲ್ಲ ಧರ್ಮ ಪ್ರಾಂತ್ಯಗಳ ಮಂಗಳೂರು ಪ್ರಾಂತದ ಕೇಂದ್ರ ಸ್ಥಾನವಾದ ಬಿಷಪ್ ಹೌಸಿಗೆ ಬಂದದ್ದು ಇವತ್ತು ತುಂಬ ಸಂತೋಷ ಆಗಿದೆ. ಬಿಷಪ್ರ ಮಧ್ಯದಲ್ಲಿ 2-3 ಬಿಷಪ್ಗಳು ಇಲ್ಲಿದ್ದಾರೆ. ಅವರ ಮಧ್ಯೆ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ ಮುಸ್ಲಿಂ ಧರ್ಮದ ಧರ್ಮಗುರುಗಳು, ನಮ್ಮ ಬಹಳ ಆಪ್ತರಾದಂಥ ಡಾಕ್ಟರ್ ಮೋಹನ್ ಆಳ್ವರು ಮತ್ತು ಅನೇಕ ಜನ ಇಲ್ಲಿರುವುದು ನಮಗೆ ಸಂತೋಷ ಮತ್ತು ಹೆಮ್ಮೆಯನ್ನು ಕೊಟ್ಟಿದೆ. ನಮ್ಮವರೇ ಆದ ಐವನ್ ಡಿ ಸೋಜರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಪ್ರಾಯಶಃ ನಮ್ಮ ಭಾರತೀಯ ಧರ್ಮ ಮತ್ತು ವಿಶ್ವದ ಜಗತ್ತಿನ ಧರ್ಮಗಳನ್ನು ನೋಡಿದಾಗ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಲೋಕದಲ್ಲಿ ನಾವೆಲ್ಲರೂ ವಿಶ್ವ ಪ್ರಜೆಗಳಾಗಿ ಹುಟ್ಟಿರುವುದು ನಮ್ಮ ಭಾಗ್ಯ. ಸರ್ವೇಶ್ವರನಾದ ಭಗವಂತ ಒಂದು ಈಡನ್ ಅನ್ನುವ ಉದ್ಯಾನವನವನ್ನು ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ಭಾಳ ಸುಂದರವಾದ ಪರಿಸರವನ್ನು ನಿರ್ಮಾಣ ಮಾಡಿ 4 ನದಿಗಳನ್ನು ಸೃಷ್ಟಿಸ್ತಾರೆ. ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಯು ಕೂಡ ಅದರಲ್ಲಿ 2. ಉಳಿದ 2 ನದಿಗಳನ್ನು ತುಂಬ ವರ್ಷಗಳ ಹಿಂದೆ ಬೈಬಲನ್ನು ಓದಿರುವುದರಿಂದ ಸ್ವಲ್ಪ ಮರೆತು ಬಿಟ್ಟಿದ್ದೇವೆ. ಅದು ಎಲ್ಲ ಚಿನ್ನದ ನಗರವನ್ನು ಪ್ರವೇಶಿಸಿ ಬೇರೆ ಬೇರೆ ರೀತಿಯ ಪ್ರಾಂತ್ಯವನ್ನು ಪ್ರವೇಶಿಸಿ ಸುತ್ತುವರಿದು ಆ ಸುಂದರ ಲೋಕದಲ್ಲಿ ಕಿನ್ನರರಂತೆ ಇರುವಂಥ ಈ ಜಗತ್ತಿನ ಕರ್ತರಾದ, ಈ ಜಗತ್ತಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಂಡಂಥ, ಎಲ್ಲರೊಂದಿಗೆ ಬೆರೆತು ಈ ಜಗತ್ತನ್ನು ಉಳಿಸಬಲ್ಲಂಥ ಮಾನವನ ನಿರ್ಮಾಣವನ್ನು ಕೂಡ ಮಾಡುತ್ತಾರೆ. ಹಾಗೆಯೇ ತನಗೆ ಬೇಕಾದಂಥ ಪಶು ಪಕ್ಷಿ ಪ್ರಾಣಿಗಳನ್ನು ತಾನು ಹೇಗೆ ನಿರ್ಮಿಸಬೇಕು, ಹೇಗೆ ಕರೆಯಬೇಕು ಅನ್ನುವುದನ್ನು ಸರ್ವೇಶ್ವರನೇ ಅವರಿಗೆ ಬೋಧನೆ ಮಾಡ್ತಾರೆ ಅನ್ನುವುದು ಬೈಬಲ್ನಲ್ಲಿ ನಾವು ಓದಿರುವಂಥ ವಿಚಾರ. ಅದರಲ್ಲಿ ಬೇರೆ ಬೇರೆ ರೀತಿಯ ಮನುಷ್ಯರು ಹುಡ್ತಾರೆ ಮತ್ತು ಅದರಲ್ಲಿ ಪುರುಷ ಮತ್ತು ಸ್ತ್ರೀಯರನ್ನು ಅದೇ ರೀತಿಯಾಗಿ ಅವರ ಸಂಸಾರವನ್ನು ಯಾವ ರೀತಿಯಾಗಿ ಇರಬೇಕು, ಅವರು ಯಾರ ಒಂದು ವಿಚಾರಧಾರೆಗಳನ್ನು ಶ್ರದ್ಧೆ ಮಾಡಬೇಕು, ಅದನ್ನು ಹೇಗೆ ಅವರು ನಂಬಿಕೆಯಿಂದ ತಮ್ಮ ಜೀವನದಲ್ಲಿ ಸಾಚತನವನ್ನು, ಸತ್ಯ ಮತ್ತು ಶೀಲವನ್ನು ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಪವಿತ್ರವಾದಂಥ ಮದುವೆ ಅನ್ನುವ ಸಂದರ್ಭವನ್ನು ಹೇಗೆ ಸಂಸಾರವನ್ನು ಸಾಗಿಸಬೇಕು ಅನ್ನುವುದನ್ನು ಕೂಡ ಭಾರತೀಯ ತತ್ವಶಾಸ್ತ್ರ ಮತ್ತು ಧರ್ಮದಲ್ಲಿ ಹೇಗೆ ತಿಳಿಸಿದ್ದಾರೋ ಅದೇ ಮಾದರಿಯ ಶಾಸ್ತ್ರಗಳನ್ನು ಯೇಸುಕ್ರಿಸ್ತರ ಈ ಸರ್ವಶಕ್ತನಾದ ಭಗವಂತನ ಸರ್ವೇಶ್ವರನ ವಿಚಾರವಾಗಿ ಅಬ್ರಾಹಮನಿಗೆ ಹೇಳುವಂಥ ವಿಚಾರಗಳು ಎಲ್ಲವೂ ಕೂಡ ಅದರಲ್ಲಿ ವ್ಯಕ್ತವಾಗಿರುವುದನ್ನು ನಾವು ಕಂಡುಕೊಂಡಿದ್ದೇವೆ. ಹೆಸರುಗಳು ಬೇರೆ ಬೇರೆ ಇರ್ತದೆ, ಆದರೆ ಕಥೆಗಳನ್ನು ನೋಡಿದಾಗ ಅದರ ಸ್ವರೂಪದಲ್ಲಿ ನರಸ್ಯ ಆಭರಣಂ ರೂಪಃ, ರೂಪಸ್ಯ ಆಭರಣಂ ಜ್ಞಾನಃ, ಜ್ಞಾನಸ್ಯ ಆಭರಣಂ ಗುಣಃ, ಗುಣಸ್ಯ ಆಭರಣಂ ಕ್ಷಮಃ ಅಂತ ಹೇಳಿದ್ದಾರೆ. ನಮ್ಮ ಕ್ಷಮೆಗೆ ಬಹಳ ಒತ್ತು ಕೊಟ್ಟಂಥ ಧರ್ಮ ಇದ್ದರೆ ಭಾರತೀಯ ಧರ್ಮಗಳು. ಅದರಲ್ಲೂ ಅಹಿಂಸೆಯನ್ನೇ ಪರಮಧರ್ಮವಾಗಿ ಸ್ವೀಕರಿಸಿದಂಥ ತೀರ್ಥಂಕರರು ತಮ್ಮ ಬೋಧನೆಯಲ್ಲಿ ಅಹಿಂಸೆಗೆ ಬಹಳ ಮಹತ್ವವನ್ನು ಕೊಟ್ಟದ್ದು ಮಾತ್ರವಲ್ಲದೆ ತನ್ನ ಬಂಧು ಧರ್ಮವಾದ ಕ್ರೈಸ್ತರು, ವಿಶೇಷವಾಗಿ ಜೀಸಸ್ ಕ್ರೈಸ್ಟ್ ಅಥವಾ ನಜರತ್ ಕ್ರೈಸ್ತ ಅಂತ ಹೇಳ್ಬೋದು ನಾವು. ಯಾಕಂದರೆ ಅವರು ನಜರತ್ ಅನ್ನುವ ಗ್ರಾಮದಲ್ಲಿ ಹುಟ್ಟಿದ್ದು ಅಂತ ಅಲ್ವಾ ಬಿಷಪ್ರೆ? ಹಾಗಾಗಿ ಅವರಿಗೆ ನಜರತ್ ಕ್ರಿಸ್ತ ಅಂತ ಹೇಳಿದರು. ಆ ನಜರತ್ ಕ್ರಿಸ್ತರು ಎಷ್ಟು ಒಳ್ಳೆಯ ವ್ಯಕ್ತಿ ಅಂತ ಹೇಳಿದರೆ, ಎಂಥ ದುಷ್ಟ ಶಕ್ತಿಗಳು ಕೂಡ ಅವರಿಗೆ ಕೈಗೆ ಮೊಳೆಯನ್ನು ಹಾಕಿ 33 ವಯಸ್ಸಿಗೆ, ಅದು ಬೈಬಲ್ನಲ್ಲಿ ರೋಮನ್ ಕ್ಯಾಥೋಲಿಕ್ನಲ್ಲಿ 34ನೇ ವರ್ಷ ಅಂತ ಹೇಳ್ತಾರೆ, ಪ್ರಾಯ 34ನೇ ವರ್ಷ. ಅಂದರೆ ನಮ್ಮಲ್ಲಿ ರೋಮನ್ ಕ್ಯಾಥೋಲಿಕರು ಹೆಚ್ಚು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಾಗಾಗಿ ಅದರಲ್ಲಿ 34ನೇ ವರ್ಷಕ್ಕೆ
ಅವರು ಯಂಗ್ ಏಜ್, ಬ್ಲಡ್ ಅಂದರೆ ಹಾಟ್ ಬ್ಲಡ್, ಐವನ್ ಡಿಸೋಜ ಇದ್ದ ಹಾಗೆ. ಅಂಥ ಒಂದು ವಯಸ್ಸಿನಲ್ಲಿ ಅವರಿಗೆ ಮೊಳೆ ಹೊಡೆದರೆ ನಾವೆಲ್ಲ ಸಹಿಸ್ಕೊಳ್ತೇವ? ಎಂಥ ಒಂದು ಅದ್ಭುತವಾದ ಕಥನಕವನ್ನು ನಮ್ಮ ಕಣ್ಣ ಮುಂದೆ ಇಟ್ಟಿದ್ದಾರೆ. ಸ್ವಂತ ತಮ್ಮ ಕೈಗೆ ಮೊಳೆಯನ್ನು ಬಡಿದಾಗಲೂ ಕೂಡ ಶತ್ರುಗಳನ್ನು ಕ್ಷಮಿಸಿ ಅಂತ ಹೇಳುವಂಥ ಧೈರ್ಯ ಸಂತನಾದ ಜೀಸಸ್ರಿಗೆ ಆಗ ಇತ್ತು ಅಂತ ಹೇಳಿದರೆ, ಅವರ ಮನಸ್ಸಿನಲ್ಲಿ ಅಜ್ಞಾನದ ಬಗ್ಗೆ, ಕಂದಾಚಾರದ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ, ಕ್ರೋಧ, ಮಾನ, ಮಾಯ, ಲೋಭ, ಅರಿಷಡ್ವರಗಳನ್ನು ತುಂಬಿದವರ ಬಗ್ಗೆ ಎಷ್ಟು ದೊಡ್ಡ ಕ್ಷಮಾಭಾವ ಇತ್ತು. ಹಾಗಾದರೆ ಎಂತಹ ಒಂದು ಅಸಾಧಾರಣವಾಗಿರ್ತಕ್ಕಂಥ ಅನುಕಂಪ, ಕರುಣೆ ಅವರ ರಕ್ತದಲ್ಲಿತ್ತು ಅನ್ನೋದು ನಾವು ಕಂಡುಕೊಳ್ಳುವಂಥ ಸತ್ಯ. ಇದನ್ನೇ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರರ ಕಾಲದಲ್ಲೂ ಶಂಬರದೇವನು ಅಗ್ನಿಯ ಮಳೆಯನ್ನು ಗರೆದಾಗ, ಅವರಿಗೆ ನಾನಾ ರೀತಿಯ ಪೀಡೆಯನ್ನು ಮಾಡಿದಾಗ, ಕೃಷ್ಣನಿಗೆ ಶಿಶುಪಾಲ ದಂತವಕ್ರರು ಪೀಡೆಯನ್ನು ಕೊಟ್ಟಾಗ ಯಾವ ರೀತಿಯ ಕ್ಷಮಾಗುಣವನ್ನು ಕೃಷ್ಣನು ಧರಿಸಿದ್ದನು, ಅದೇ ಕ್ಷಮಾಗುಣವನ್ನು ಪಾರ್ಶ್ವನಾಥರು ಧರಿಸಿದ್ದಾರೋ, ಅದೇ ಕ್ಷಮಾಗುಣವನ್ನು ಆ ನಂತರದಲ್ಲಿ ಹುಟ್ಟಿದಂಥ ನಜರತ್ ಯೇಸು ಕ್ರಿಸ್ತರು ತಮ್ಮ ಯಂಗ್ ಏಜಿನಲ್ಲಿ, ಯುವ ವ್ಯವಸ್ಥೆಯಲ್ಲಿ ತಾವು ಮತ್ತೊಬ್ಬರಿಗೆ ರಕ್ತ ಸುರಿಯುತ್ತಿದ್ದರು, ಕಾಲನ್ನು ಕಟ್ಟಿದ್ದರು, ಶಿಲುಬೆಯಲ್ಲಿ ಏರಿಸಿದ್ದರು, ಅವರನ್ನು ಕ್ಷಮಿಸಿ ಅನ್ನುವ ಶ್ರೇಷ್ಠ ಗುಣವನ್ನು ಧರಿಸಿದ್ರಿಂದಲೇ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆ ಉಳ್ಳಂಥ ಅನುಯಾಯಿಗಳನ್ನು ಅನುಸರಿಸಿದಂಥ ಧರ್ಮ ಇದ್ದರೆ ಅದು ಕ್ರೈಸ್ತ ಧರ್ಮ. ನಮ್ಮ ರಮನಾಥ್ ರೈಗಳು ಇವತ್ತು ನಮ್ಮ ಜೊತೆಗೆ ಆಗಮಿಸಿದ್ದಾರೆ, ಸೇರಿಕೊಂಡಿದ್ದಾರೆ. ತುಂಬ ಸಂತೋಷದ ವಿಚಾರ. ಈ ಜಿಲ್ಲೆಗೆ ಪ್ರಾಯಶಃ ಇಡೀ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಅತಿ ಹೆಚ್ಚು ಕ್ರೈಸ್ತರನ್ನು ಆಯ್ಕೆ ಮಾಡಿರುವಂಥದ್ದು ಅದು ಕೇರಳದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕರಾವಳಿ ಪ್ರಾಂತ್ಯದಲ್ಲಿ. ಅಂದರೆ ಇಲ್ಲಿ ಜ್ಞಾನ ಹೆಚ್ಚಿತ್ತು, ಎಲ್ಲಿ ಎಜುಕೇಟೆಡ್ ಇದ್ದಾರೆ ಅಲ್ಲಿ ಶಿಕ್ಷಣ ಹೆಚ್ಚಾದ ಹಾಗೆ ನಮ್ಮಲ್ಲಿರತಕ್ಕಂಥ ಅಜ್ಞಾನವು ಕಳಚಿ ಹೋಗ್ತದೆ, ಸುಜ್ಞಾನವು ಬರ್ತದೆ. ಯಾವಾಗ ಸುಜ್ಞಾನ ಬರ್ತದೆ ಆಗ ಸುವಾರ್ತೆಗಳನ್ನು ಕೇಳತಕ್ಕಂಥ ಮನಸ್ಸು ತಯಾರಾಗ್ತದೆ. ಹೊಲದಲ್ಲಿ ಹಾಗೆ ಬೀಜ ಬಿತ್ತುವುದಿಲ್ಲ, ಮಳೆಗಾಲದಲ್ಲಿ ಭೂಮಿ ಹಸನಾದಾಗ ಮಾತ್ರ ಬೀಜವನ್ನು ಬಿತ್ತಲಾಗ್ತದೆ. ಅದೇ ರೀತಿಯಾಗಿ ಮನಸ್ಸು ಹದಗೊಳ್ಳುವಂಥದ್ದು, ಮನಸ್ಸು ತಯಾರಾಗುವಂಥದ್ದು ನಮ್ಮ ಮೃಗೀಯ ಭಾವನೆ ಅಳಿದಾಗ ಮಾತ್ರ. ಜಗತ್ತಿನ ಎಲ್ಲೆಡೆಯೂ ಕ್ರೋಧ, ಮಾನ, ಮಾಯ, ಲೋಭ ಉಳ್ಳಂಥ ವ್ಯಕ್ತಿಗಳಿದ್ದಾರೆ. ಜಗತ್ತಿನ ಎಲ್ಲೆಡೆಯೂ ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸಂಯಮವನ್ನು ಉಳ್ಳಂಥ ವ್ಯಕ್ತಿಗಳೂ ಇದ್ದಾರೆ. ಈ ಎರಡು ಜ್ಞಾನ ಮತ್ತು ಅಜ್ಞಾನ ಅನ್ನುವ ಎರಡು ಜಾತಿಗಳು ಜಗತ್ತಿನಲ್ಲಿ ಎಲ್ಲ ಕಡೆಯೂ ಇರುತ್ತದೆ. ಈ ಅಜ್ಞಾನ ಎನ್ನುವ ಜಾತಿ ಇದೆಯಲ್ಲ, ಇದು ಈ ಜಗತ್ತಿಗೆ ದೊಡ್ಡ ಪಿಡುಗು. ಇದು ಎಲ್ಲ ಕಡೆಯೂ ಯುದ್ಧವನ್ನು ಸೃಷ್ಟಿಸುತ್ತದೆ, ಎಲ್ಲ ಕಡೆಯೂ ಕಂದಕವನ್ನು ಸೃಷ್ಟಿಸುತ್ತದೆ. ಯಾವೊಬ್ಬ ಕಲಾವಿದ ಇದ್ದಾನೆ, ಯಾವೊಬ್ಬ ಕಲಾಕಾರ ಇದ್ದಾನೆ, ಯಾವೊಬ್ಬ ಶಿಕ್ಷಣ ತಜ್ಞನಿದ್ದಾನೆ, ಯಾವೊಬ್ಬ ಸಂತನಿದ್ದಾನೆ, ಇವನು ಈ ಕಂದಕವನ್ನು ಮುಚ್ಚಿಸುವ ಕೆಲಸವನ್ನು ಮಾಡುತ್ತಾನೆ. ಹಾಗಾಗಿ ಯೇಸು ಕ್ರಿಸ್ತ ಸಂಗೀತಗಾರ ಅಲ್ಲದಿದ್ದರೂ ಬೆಟ್ಟದ ಮೇಲೆ ಕುಳಿತು ಹಾಡುತ್ತಿದ್ದ ಸಂಗೀತಗಾರನಾಗುತ್ತಿದ್ದರು. ಯೇಸು ಕ್ರಿಸ್ತ ಒಬ್ಬ ದಾರ್ಶನಿಕ ಅಲ್ಲದಿದ್ದರೂ ಸರ್ವೇಶ್ವರನ ಎಲ್ಲ ವಿಚಾರಗಳನ್ನು ಧಾರಣೆ ಮಾಡಿ ಆ ಜಗತ್ತಿಗೆ ಕುರುಡನಾದವನಿಗೆ ಕಣ್ಣನ್ನು ನೀಡುವ ದಯಾಮಯಿ ಕರುಣಾಳು ಆಗಿ ಹುಟ್ಟಿದ್ರು. ಒಬ್ಬ ಕುರಿ ಮೇಯಿಸುವ ವ್ಯಕ್ತಿಗೂ ಒಬ್ಬ ಆದರ್ಶ ಅನುಕಂಪವನ್ನು ತೋರುವ ನಾಥನಾಗಿ ಹುಟ್ಟಿದ್ರು. ಅನೇಕ ಅಜ್ಞಾನವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿಗಳ ಮಧ್ಯೆಯೂ ಕೂಡ ಕೊಲೆ ಗಡುಕರಿಗೂ ಅವರು ಒಬ್ಬ ಕರುಣಾಳು ಆಗಿ ಹುಡ್ತಾ ಇದ್ದರು. ಇದಕ್ಕೆಲ್ಲ ಕಾರಣ ತನ್ನ ಬದುಕಿನ ವರ್ತಮಾನದ ಜಂಜಾಟಗಳಲ್ಲಿ ತಕ್ಷಣವೇ ಸಿಗುತ್ತಿದ್ದಂಥ ವೈರಿಗಳ ಕಾಟ, ಅದನ್ನು ತನ್ನ ಮನಸ್ಸಿನ ಹೃದಯದ ವಿಶಾಲತೆಯಿಂದ ಆ ಎಲ್ಲ ರೀತಿಯ ಚುಚ್ಚುವಿಕೆಯನ್ನು ಅವರು ಕ್ಷಮೆ ಅನ್ನುವ ಭಾವನೆಯ ಮೂಲಕ ಒಂದು ಹೇಗೆ ಗುರಾಣಿಯನ್ನು ಹಿಡಿದು ಕತ್ತಿಯ ಪೆಟ್ಟುಗಳನ್ನು ತಡೆಯಲಾಗುತ್ತದೋ
ಹಾಗೆ ಕ್ಷಮೆ ಅನ್ನುವ ಗುರಾಣಿಯನ್ನು ಹಿಡಿದ ಯೇಸು ಕ್ರಿಸ್ತರಿಗೆ ಕ್ರೋಧ, ಮಾನ, ಮಾಯ, ಲೋಭಗಳು ಅಥವಾ ರೋಮನ್ನರ ಅನ್ನುವ ಭಾವನೆಗಳು ಯಾವುದೂ ಶತ್ರುತ್ವವನ್ನು ಕೊಟ್ಟಲಿಲ್ಲ. ಅವರಿಗೆ ಶತ್ರುತ್ವ ಕೊಟ್ಟಿದ್ದೇ ಅಜ್ಞಾನ. ಹಾಗಾಗಿ ಸುಜ್ಞಾನಗಳನ್ನು ಬೆಳೆಸಿಕೊಳ್ಳಿ, ಶಿಕ್ಷಣವನ್ನು ಬೆಳೆಸಿಕೊಳ್ಳಿ, ಎಲ್ಲರೂ ಕೂಡ ತಮ್ಮ ವರ್ತನೆಗಳನ್ನು ಸರಿಪಡಿಸಿಕೊಳ್ಳಿ ಅನ್ನುವ ಒಂದು ಸುವಾರ್ತನೆಯನ್ನು ತೀರ್ಥಂಕರರು ಯಾವುದನ್ನು ಹೇಳಿದರು, ಗೀತೆಯಲ್ಲಿ ಕೃಷ್ಣನು ಯಾವುದನ್ನು ಬೋಧನೆ ಮಾಡಿದರು, ಅದನ್ನೇ ಜೀಸಸ್ ಅಥವಾ ನಜರತ್ ಕ್ರಿಸ್ತರು ಆ ಕಾಲದಲ್ಲಿ ಅವರಿಗೆ ಎದುರಾದಂಥ ಎಲ್ಲ ಸಮಸ್ಯೆಗಳನ್ನು ನಗು ಮೊಗದಿಂದ ತನಗೆ ಸಿಕ್ಕಿದ ದುಃಖ, ತನಗೆ ಸಿಕ್ಕಿದ ಸಮಸ್ಯೆ ಇನ್ನು ಯಾರಿಗೂ ಸಿಗಬಾರದು ಅನ್ನುವ ವಿಚಾರಗಳಿಗಾಗಿ ಅವರು ಒಳ್ಳೆಯ ವಿಚಾರಗಳನ್ನೇ ಹೇಳಿದರು. ತನ್ನ ಕೆನ್ನೆಗೆ ಹೊಡೆಯುವವನಿಗೆ ಮತ್ತೊಂದು ಕೆನ್ನೆಯನ್ನು ತೋರಿಸು ಅನ್ನುವ ಅಗಾಧವಾಗಿರ್ತಕ್ಕಂಥ ವಿಶಾಲತೆ ಬಾಯಿ ಮಾತಿನಲ್ಲಿ ಪ್ರವಚನ ಹೇಳಿದಾಗೆ ಅಲ್ಲ. ಒಂದು ಕಡೆಯಿಂದ ಯಾವ ಜೀಸಸ್ ಕ್ರೈಸ್ತರು ನಡೆದಾಡಿದಂಥ ಪವಿತ್ರ ಭೂಮಿ ಇದೆಯೋ ಅಲ್ಲೇ ಇವತ್ತು ಯುದ್ಧಗಳು ನಡೀತಾ ಇದ್ದಾವೆ. ಇಸ್ರೇಲ್ನಲ್ಲಿ ನಾವೆಲ್ಲ ನೋಡುತ್ತಿದ್ದೇವೆ. ಪ್ಯಾಲೆಸ್ತೈನ್ ಗಾಜಾಪಟ್ಟಿಯಲ್ಲಿ ನಡೆಯುವಂಥ ಯುದ್ಧದಲ್ಲಿ ಈಗ ನಮ್ಮ ಮಹಾತ್ಮರು ಒಬ್ಬರು ವಿಶೇಷವಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿದರು. ಆ ಪ್ರಾರ್ಥನೆಯಲ್ಲಿ ಅವರು ಹೇಳಿರುವಂಥದ್ದೇ, ಗಡ್ಡಧಾರಿಗಳು ವಿಶೇಷವಾಗಿ ನಮ್ಮ ಯುದ್ಧ ನಡಿಬಾರ್ದು, ಅವರ ಹೃದಯದಲ್ಲಿ ಪರಿವರ್ತನೆ ಆಗಲಿ ಅಂತ. ನಾವು ಹೇಳುವುದು ಮನಸ್ಸು ಹೃದಯ ಎರಡೂ ಪರಿವರ್ತನೆ ಆಗಲಿ. ಕೇವಲ ಹೃದಯದಲ್ಲಿ ಪರಿವರ್ತನೆ, ರಕ್ತ ಆಗ್ತದೆ, ಶುದ್ಧೀಕರಣ ಆಗ್ತದೆ, ಮನಸ್ಸಿನಲ್ಲೂ ಅವರ ಪರಿವರ್ತನೆ ಆಗಬೇಕು. ಆಗ ಈ ಯುದ್ಧದ ಶಾಂತಿ ಆಗ್ಬೋದು ಅಂತ. ಕೆಲವರು ಈ ಕ್ಷಮೆಯನ್ನು ಧಾರಣೆ ಮಾಡೋದು ಅಥವಾ ಒಳ್ಳೆಯ ಮಾತುಗಳನ್ನ ಆಡೋದು ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅಂದರೆ ಅಜ್ಞಾನದ ಒಂದು ವಶೀಭೂತವಾದ ವ್ಯಕ್ತಿತ್ವಗಳು ಮಾತ್ರ ಹಾಗೆ ಹೇಳ್ತೇವೆ ಹೊರತು, ಹಾಗಂತೇಳಿ ಕ್ಷಮೆದಾರನ ಮುಖ್ಯವಾದ ಕರ್ತವ್ಯ ಏನಿದೆ ಆ ಕರ್ತವ್ಯ ಮುಖ್ಯವಾಗಿ ಶಿಸ್ತನ್ನು ತರುವುದು, ಸಭ್ಯತೆಯನ್ನು ತರುವುದು, ಸತ್ಯ, ಅಹಿಂಸೆ, ಅಚೌರ್ಯ, ಅಪರಿಗ್ರಹ, ಬ್ರಹ್ಮಚರ್ಯ ಅನ್ನುವಂಥ ಒಳ್ಳೆಯ ಗುಣಗಳು. ಶುಭ ಶುಕ್ರವಾರದೊಂದು ಮಾಂಸಾಹಾರ ಸೇವನೆ ನಿಷಿದ್ಧ ಅನ್ನುವುದನ್ನು ಯೇಸು ಕ್ರಿಸ್ತರು ಹೇಳಿದ್ದಾರೆ ಸ್ವಾಮಿ. ಹಾಗಾಗಿ ಕ್ರೈಸ್ತರಲ್ಲೂ ಸಸ್ಯಾಹಾರಿಗಳಿದ್ದಾರೆ, ಮುಸ್ಲಿಮರಲ್ಲೂ ಸಸ್ಯಾಹಾರಿಗಳಿದ್ದಾರೆ, ಹಿಂದೂಗಳಲ್ಲೂ ಸಸ್ಯಾಹಾರಿಗಳಿದ್ದಾರೆ, ಜೈನರಲ್ಲೂ ಸಸ್ಯಾಹಾರಿಗಳು ಇದ್ದೇ ಇದ್ದಾರೆ. ಒಬ್ಬರು ಯಾರಾದರೂ ಮಾಂಸಾಹಾರ ಮಾಡಿದರೆ ಅದಕ್ಕೆ ಜೈನ ಧರ್ಮದ ಮಿಸ್ಟೇಕ್ ಅಲ್ಲ, ಅಥವಾ ಕ್ರೈಸ್ತನ ಮಿಸ್ಟೇಕ್ ಅಲ್ಲ, ಅಥವಾ ಹಿಂದೂಗಳ ಮಿಸ್ಟೇಕ್ ಅಲ್ಲ. ಅದು ನಮ್ಮ ಮನಸ್ಸಿನ ಒಳಗೆ ಪರಿವರ್ತನೆ ಆಗುವ ಗುಣವೇ ಹೊರತು ಮತ್ತೇನೂ ಅಲ್ಲ. ಹಾಗಾಗಿ ನಮ್ಮಲ್ಲಿ ಕಡಿಮೆ ಹಿಂಸೆ ಆಗಲಿ ಅನ್ನೋದು, ಪರಿಪೂರ್ಣವಾದ ಹಿಂಸೆಯನ್ನು ಬಿಟ್ಟವನು ಭಗವಂತ, ಸರ್ವಶಕ್ತನಾದಂಥ ಸರ್ವೇಶ್ವರ, ಅವನಂತೂ ಪರಿಪೂರ್ಣವಾದ ಅಹಿಂಸಕ. ಆದರೆ ನಮ್ಮ ಮನಸ್ಸಿನ ಒಳಗೆ ಬರುವಂಥ ತಾಕಲಾಟಗಳನ್ನು ಒಂದೊಂದನ್ನೇ ನಾವು ಬಿಡಿಸುತ್ತಾ ಹೋದಾಗ ಜೀಸಸ್ ಕ್ರೈಸ್ತ ಯಾಕೆ ಜಗತ್ತಿನಲ್ಲಿ ಇಷ್ಟು ದೊಡ್ಡ ಪ್ರವಾದಿಯಾದರು, ಯಾಕೆ ಇಷ್ಟೊಂದು ರಾಷ್ಟ್ರಗಳ ಅಧಿಕಾರಿಯಾದರು, ಇಷ್ಟೊಂದು ರಾಷ್ಟ್ರಗಳಲ್ಲಿ ಜಗತ್ತಿನೆಲ್ಲೆಡೆ ಚರ್ಚ್ಗಳು ಬಂದಿದ್ದಾವೆ ಅಂತ ಹೇಳಿದಾಗ ಅವರ ಅಸ್ತ್ರ ಅಹಿಂಸೆ, ಅವರ ಅಸ್ತ್ರ ವಿಶ್ವ ಬಂಧುತ್ವ. ಆ ವಿಶ್ವ ಬಂಧುತ್ವವನ್ನು ತೋರಿಸಿದ್ರಿಂದಾಗಿ ಜಗತ್ತಿನ ಎಲ್ಲೆಡೆ ಕೂಡ ಇವತ್ತು ಅದನ್ನು ಆಕರ್ಷಕವಾಗಿ ಆಯ್ಕೆ ಮಾಡಿದರು, ಸ್ವಾಗತ ಮಾಡಿದರು. ಹಾಗಾಗಿ ಇವತ್ತು ನಾವು ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಹೇಗೆ ಕಾಣಬೇಕು, ನಮ್ಮ ಹಿಂದೂ ಧರ್ಮವನ್ನು ಮತ್ತು ಜೈನ ಧರ್ಮವನ್ನು ಮತ್ತು ಸಿಖ್ ಧರ್ಮವನ್ನು ಹಾಗೂ ಪಾರಸಿಕರು ನಾವು ಹೇಗೆ ಇರಬೇಕು ಅನ್ನುವುದನ್ನು ಕಂಡುಕೊಳ್ಳುವ ಒಂದು ಒಳ್ಳೆಯ ಕೆಲಸವನ್ನು ಬಿಷಪ್ ಹೌಸ್ ಮೂಲಕ ಇವತ್ತು ನೀವು ಮಾಡಿರುವುದು ನಮಗೆ ತುಂಬ ಸಂತೋಷವಾಗಿದೆ. ನಾವು ಒಬ್ಬ ಮಠಾಧಿಪತಿಗಳಾಗಿ ಕಳೆದ 25 ವರ್ಷಗಳಲ್ಲಿ ಮೊದಲನೇ ವರ್ಷದಲ್ಲಿ ನಮಗೆ ಆಹ್ವಾನವನ್ನು ಇಲ್ಲಿಯ ಬಿಷಪ್ರು ಕೊಟ್ಟಿದ್ದರು. ಆದರೆ ಯಾವುದೋ ಒಂದು ಕಾರಣದಿಂದ ನಮಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ 2000ನೇ ಇಸ್ವಿಯ ಇಡೀ ದಕ್ಷಿಣ ಭಾರತದ ಜೀಸಸ್ ಕ್ರೈಸ್ತರ ಜಗತ್ತಿನ ಹಬ್ಬವಾಗಿ ಆಚರಿಸಿದ ಮೈಸೂರಿನ ಸಂದರ್ಭದಲ್ಲಿ ನಮ್ಮ ದೀಕ್ಷಾ ಗುರುಗಳಾದ ಶ್ರವಣಬೆಳಗೊಳದ ಸ್ವಾಮೀಜಿಯವರಿಗೆ ಬಂದ ಆಹ್ವಾನವನ್ನು ನಮಗೆ ಕೊಟ್ಟಿದ್ದರು. ಆಗ ನಾನು ಇಲ್ಲಿಯ ಬಿಷಪ್ರವರು, ಬೆಳ್ಳಾರಿಯ ಬಿಷಪ್ ಮೋರೆಸ್ ಆಗ ಇದ್ದರು, ಅವರು ಒಟ್ಟಾಗಿ ಒಂದೇ ರಥದಲ್ಲಿ ಕುಳಿತು ಜೀಸಸ್ ಕ್ರೈಸ್ತರ 2000ದ ಹಬ್ಬವನ್ನು ಆಚರಿಸಿದ ನೆನಪು ಇವತ್ತು ನಮಗೆ ಜೀವಂತವಾಗಿದೆ. ಈಗ ಮತ್ತೆ 25 ವರ್ಷ ನಾವು ಸಿಲ್ವರ್ ಜುಬ್ಲಿ ಅಂತೇನು ಹೇಳ್ತಾರೆ, ಐವನ್ ಡಿ ಸೋಜಾ ಮೊದಲು ದೀಪಾವಳಿಗೆ ಕರೆದಿದ್ರು.
ಮೊನ್ನೆ ಕ್ರೈಸ್ತರ ಹಬ್ಬ ಮಾಡಿದರು, ಅದಕ್ಕೇನೋ ಕರೀಲಿಲ್ಲ ಅವರು. ಇವತ್ತು ನಮಗೆ ಬಿಷಪ್ ಹೌಸಿಗೆ ಕರೆದು ಕ್ರೈಸ್ತರ ಹಬ್ಬವನ್ನು ಚಿಕ್ಕ ಮಟ್ಟದಲ್ಲಿ ಆಚರಿಸೋದು ಬೇಡ, ನಮ್ಮ ದೊಡ್ಡ ಸಂತರೊಟ್ಟಿಗೆ ಆಚರಿಸಿ ಅಂತ ಹೇಳಿ ಇವತ್ತು ಬೆಳ್ಳಾರಿಯ ಬಿಷಪ್ರು ಅವರ 75ರ ಚರ್ಚಿನ ಉದ್ಘಾಟನೆಗೆ ನಮ್ಮನ್ನು ಕರೆದಿದ್ರು. ಇವತ್ತು ನಮಗೆ ಸಂತೋಷ ಆಗಿದೆ. ನಮ್ಮ ಅಚ್ಚುಮೆಚ್ಚಿನ ಪ್ರೀತಿಗೆ ಪಾತ್ರರಾದಂಥ ಡಾಕ್ಟರ್ ಮೋಹನಾಳ್ವರನ್ನು ಇವತ್ತು ಕರೆದಿದ್ದೀರಿ. ನಾವು ಒಬ್ಬರೇ ಸ್ವಾಮಿಗಳ ಅಂತ ತಿಳ್ಕೊಂಡಿದ್ದೆವು. ನಮ್ಮ ಜೊತೆಗೆ ಇನ್ನೊಬ್ಬರು ಒಬ್ಬ ಕಲಾವಿದನ ಮನಸ್ಸುಳ್ಳಂಥ, ಹೃದಯ ಶ್ರೀಮಂತಿಕೆ ಉಳ್ಳಂಥ, ನಮ್ಮ ಎಲ್ಲ ಧರ್ಮದವರಿಗೂ ಒಂದೇ ಸಮಾನವಾಗಿ ನೋಡುವ ಪ್ರೀತಿ ಉಳ್ಳಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರಲ್ಲ, ಇದು ಜೀಸಸ್ನ ದೇವದೂತರು ಅಂತ ಹೇಳ್ತಾರಲ್ಲ. ನೀವೆಲ್ಲ ಒಳ್ಳೆಯ ಕೆಲಸ ಮಾಡಿದರೆ ದೇವದೂತರು ನೀವು. ಹಾಗಾಗಿ ಒಳ್ಳೆಯ ಮನಸ್ಸುಗಳು. ಇವತ್ತು ರಮನಾಥ್ ರೈ ಅವರು ಸರ್ವಧರ್ಮ ಸಮನ್ವಯ ಭಾವವನ್ನು ಇಟ್ಟುಕೊಂಡವರು. ಹಾಗಾಗಿ ನಾವು ಎಲ್ಲಿ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಕಾವಿದಾರಿಗಳು ಅಂದರೆ ಅವರಿಗೆ ತುಂಬ ಪ್ರೀತಿ. ಆದರೆ ನಾವು ಕಂಡ್ರೆ ಮತ್ತಷ್ಟು ಜಾಸ್ತಿ ಪ್ರೀತಿ. ನಮ್ದು ಏನಾದರೂ ವಸ್ತುಗಳಿದ್ದರೆ ಸಾಮೇಲೆ ಎಂಗ್ಲೇ ಕೊರಲೆ ಅಂತ ಹೇಳಿ ನಮ್ಮ ಹತ್ರ ಏರ್ಪೋರ್ಟಲ್ಲಿ ತಗೊಳ್ತಾರೆ. ಎಷ್ಟು ದೊಡ್ಡ ವ್ಯಕ್ತಿತ್ವ ನೋಡಿ. ಹಾಗಾಗಿ ನಮ್ಮಲ್ಲಿ ಕರುಣೆ, ಅನುಕಂಪ, ವಿಶ್ವಾನುಕಂಪ, ಧರ್ಮಾನುಕಂಪ, ಸರ್ವಾನುಕಂಪ, ಮತ್ತೊಬ್ಬ ದೀನ ದಲಿತರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಜಾತಿಯ ಕಾರಣದಿಂದ ಅನ್ಟಚಬಿಲಿಟಿ ಇರುವುದನ್ನು, ಅಸ್ಪೃಶ್ಯತೆಯನ್ನು ದೂರ ಮಾಡಿದಂಥ ದೊಡ್ಡ ವ್ಯಕ್ತಿ ಯೇಸು ಕ್ರಿಸ್ತರು. ಹಾಗಾಗಿ ಈ ಭಾರತದ ಅನೇಕ ಅಸ್ಪೃಶ್ಯತೆಯನ್ನು ದೂರ ಮಾಡುವ ಕೆಲಸದಲ್ಲಿ ಗಾಂಧಿ ಹೇಗೆ ಕಾರಣ ಆದರೂ ಹಾಗೆ ಇಲ್ಲಿಯ ಚರ್ಚ್ಗಳು ಕೂಡ ಕಾರಣವಾಗಿದ್ದವೆ. ನಾವೆಲ್ಲ ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಭಾರತೀಯರು ಎಲ್ಲ ಧರ್ಮದ ನಮ್ಮ ಸಮಸ್ಯೆಗಳನ್ನು ಒಂದೆಡೆ ಕುಳಿತು ನಾವು ನಮ್ಮ ತಪ್ಪುಗಳೇನಿದೆ ಅದನ್ನು ತಿದ್ದುಕೊಳ್ಳುವ ಕಾಲ ಇದಾಗಿದೆ ಅಂತ ಹೇಳುತ್ತಾ, ಕ್ಷಮೆಯನ್ನು ನಾವು ಧಾರಣೆ ಮಾಡೋಣ. ಶತ್ರುತ್ವವು ಎಂದೂ ಕೂಡ ಮಿತ್ರನಾಗಲಾರದು. ಅಹಿಂಸೆಯೇ ದೊಡ್ಡ ಅಸ್ತ್ರ. ಜಗತ್ತಿನಲ್ಲಿ ಎಲ್ಲೆಲ್ಲಿ ಯುದ್ಧ ಆಗ್ತದೆ ಅಲ್ಲಿ ನಾವು ಬ್ಲಡ್ ಕ್ಯಾಂಪ್ಗಳನ್ನು ಮಾಡುವುದಲ್ಲ, ಬದಲಾಗಿ ಬ್ಲಡ್ ಹರಿಯುವ ಮೊದಲೇ ಅದು ಹರಿಯದ ಹಾಗೆ ಉಳಿಸುವ ಸ್ಟಾಪ್ ಕ್ಯಾಂಪ್ ಮಾಡಬೇಕು ಅಂತ ಹೇಳುತ್ತಾ, ವಾರನ್ನು ನಿಲ್ಲಿಸುವ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಅಂಥ ಶಕ್ತಿ ನಮ್ಮ ಹೃದಯದಲ್ಲಿದೆ, ನಮ್ಮ ಮೆದುಳಿನಲ್ಲಿದೆ, ನಮ್ಮ ಬಿಷಪ್ ಹೌಸ್ನಲ್ಲಿದೆ, ನಮ್ಮ ಚರ್ಚ್ನಲ್ಲಿದೆ, ನಮ್ಮ ದೇವಸ್ಥಾನದಲ್ಲಿದೆ, ನಮ್ಮ ಮಠಗಳಲ್ಲಿವೆ, ನಮ್ಮ ಇಡೀ ಭಾರತದ ಶ್ರೇಷ್ಠ ಭೂಮಿಯಲ್ಲಿದೆ. ಇಂಥ ಶಕ್ತಿಯನ್ನು ಜಗತ್ತಿನೆಲ್ಲೆಡೆ ಪಸರಿಸೋಣ. ಈ ಯೇಸು ಕ್ರಿಸ್ತರು ಅಹಿಂಸೆಯ ಹಬ್ಬವಾಗಿ ಆಚರಿಸೋಣ. ಇದನ್ನು ಒಂದು ಕ್ಷಮೆಯ ಹಬ್ಬವಾಗಿ ಆಚರಿಸೋಣ. ಅವರ ಜನ್ಮದಿನ ಪವಿತ್ರವಾದ ಒಂದು ಕೊಟ್ಟಿಗೆಯಲ್ಲಿ ನಡೆದಿದೆ. ಅದು ಒಂದು ಪಶು, ಪಕ್ಷಿ, ಪ್ರಾಣಿ ಮತ್ತು ಕ್ರಿಸ್ಮಸ್ ಟ್ರೀ ಅಂದರೆ ಪ್ರಕೃತಿಯ ಒಂದಿಗೆ ಅವರ ಹಬ್ಬವನ್ನು ಆಚರಿಸಬೇಕು ಅನ್ನುವ ಒಂದು ಸೂಚ್ಯವಾಗಿದೆ. ಹಾಗಾಗಿ ಕೇವಲ ಒಂದು ಒಣ ಪ್ರದೇಶಗಳಲ್ಲಿ ಅವರ ಜನ್ಮ ಆಗಿಲ್ಲ. ಪ್ರಕೃತಿಯ ಮಧ್ಯದಲ್ಲಿ, ಪ್ರಾಣಿಗಳ ಮಧ್ಯದಲ್ಲಿ, ಮಣ್ಣಿನಲ್ಲಿ, ಮನುಷ್ಯರಲ್ಲಿ ಆಗಿದೆ. ಅವರು ಕೈಯಲ್ಲಿ ಹಿಡಿದ ಮಣ್ಣು ಒಬ್ಬನ ದೃಷ್ಟಿಯನ್ನು ಬರುವ ಹಾಗೆ ಆಯಿತು ಅಂತ ಹೇಳಿದರೆ, ಒಂದು ನೀರನ್ನು ತೊಳೆಯಿದಾಗ ಅವನನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆ ಮಾಡುವವರಿಗೆ ಬಾಯಿ ಸೋಲುವ ಹಾಗೆ ಪ್ರವಾದಿಗಳು ಒಂದು ಅಚ್ಚರಿಯನ್ನು ಕೊಟ್ಟರು. ಆ ಸುಜ್ಞಾನದ ಕಣ್ಣು ಇನ್ನೂ ನಮಗೆ ತೆರೆಯದಿದ್ದರೆ ನಾವು ಕೇವಲ ಚರ್ಮಚಕ್ಷು ಕಣ್ಣು ತೆರೆದದ್ದನ್ನೇ ಅಚ್ಚರಿ ಎಂದು ಆಶ್ಚರ್ಯಪಡ್ತೇವಲ್ಲ. ಅದಕ್ಕಿಂತ ದೊಡ್ಡದಾದ ನಮ್ಮ ಅಂತರಂಗ ಚಕ್ಷುವನ್ನು ಕಣ್ಣುವನ್ನು ತೆರೆದಂಥ ಜೀಸಸ್ ಕ್ರೈಸ್ತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲ ಕ್ರೈಸ್ತ ಬಾಂಧವರಿಗೆ ತಿಳಿಸುತ್ತಾ, ನಮ್ಮ ಭಾರತದ ಎಲ್ಲ ಬಾಂಧವರಿಗೂ ತಿಳಿಸುವುದಕ್ಕೆ ನಾವೇಕೆ ಹಿಂಜರಿಯಬೇಕು. ಹಾಗಾಗಿ ಮುಂದಿನ ಸಂದರ್ಭಗಳಲ್ಲಿ ಕೇಕ್ ಕಟ್ ಮಾಡುವಾಗ ಎಗ್ ಹಾಕದೆ ಕೇಕನ್ನು ಮಾಡಿ ಅಂತ ಹೇಳು ನಂದೊಂದು ಸಲಹೆ. ಹಾಗಾಗಿ ವೆಜಿಟೇರಿಯನ್ ಆರ್ಗ್ಯಾನಿಕ್ ಕೇಕನ್ನು ಮಾಡಿ ಒಂದು ವಿಶಿಷ್ಟವಾದ ನಮ್ಮ ಬಿಷಪ್ ಹೌಸಲ್ಲಿ ಮತ್ತು ಕರಾವಳಿ ಕರ್ನಾಟಕದ ಕ್ರೈಸ್ತರು ಎಲ್ಲರಿಗಿಂತ ಒಂದು ವಿಶೇಷ ವರ್ಲ್ಡಿಗೆ ಒಂದು ದೊಡ್ಡ ಸಂದೇಶ ಕೊಟ್ಟಿದ್ದಾರೆ. ಅದು ಏನಂದರೆ ಆರ್ಗ್ಯಾನಿಕ್ ಕೇಕನ್ನು ಕಟ್ಟು ಮಾಡೋದ್ರ ಮೂಲಕ ಜಗತ್ತಿಗೆ ಪ್ರಕೃತಿಯನ್ನು ಉಳಿಸುವ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಸಂದೇಶ ಹೋಗಲಿ ಅಂಥೇಳಿ ನಮ್ಮ ಎಲ್ಲ ಪ್ರೀತಿಯ ಫಾದರ್ಗಳಿಗೆ ಮತ್ತು ಸಿಸ್ಟರ್ಗಳಿಗೆ ಹಾಗೂ ಬಿಷಪ್ನ ಎಲ್ಲ ಧರ್ಮ ಪ್ರಾಂತೀಯದ ಚರ್ಚಿನ ಎಲ್ಲ ಅನುಯಾಯಿಗಳಿಗೆ ಶುಭಾಶಯಗಳನ್ನು ಕೋರ್ತೇವೆ. ಸಂತ ಮೇರಿ ಅವರು ದೈವಾಂಶ ಸಂಭೂತೆಯಾಗಿ ಕ್ರಿಸ್ತನನ್ನು ಕೊಟ್ಟು ಮಹದುಪಕಾರ ಮಾಡಿದ್ದಾರೆ. ಅವರು ಹುಟ್ಟಿದ್ದು ಬೆತ್ಲೆಹೆಮ್ ನಜರತ್ ಆದರೂ ಆ ಯೇಸು ಕ್ರಿಸ್ತರ ಶಕ್ತಿ 2024ನೇ ಸಂದರ್ಭದಲ್ಲಿ ಇವತ್ತಿನ ದಿನ ಇಷ್ಟು ವೈಭವವಾಗಿ ಇಲ್ಲಿ ಕೂಡ ಆಚರಿಸುವ ಹಾಗೆ ಆಯಿತು ಅಂತ ಹೇಳಿದರೆ ಅವರು ಜಗದ್ಗುರುಗಳು,
ವಿಶಿಷ್ಟವಾದಂಥ ಜಗತ್ತಿನೆಲ್ಲೆಡೆ ಧರ್ಮದ ಪ್ರಸಾರ ಮಾಡಿದವರು. ಹೊಸ ವರ್ಷದ ಶುಭಾಶಯಗಳನ್ನು ಸಾರುತ್ತಾ ನಮ್ಮ ಮಠದಲ್ಲಿ ನಾವು ಕರೆದಾಗ ಕೂಡ ಬಿಷಪ್ರೇ ಮತ್ತು ನೀವೆಲ್ಲರೂ ಕೂಡ ಬರಬೇಕು ಅಂತ ಹೇಳ್ತಾ ನಿಮಗೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ, ನಮ್ಮ ತೀರ್ಥಂಕರರ ಮತ್ತು ಭಾರತೀಯ ಧರ್ಮಗಳು ಮತ್ತು ಯೇಸುಕ್ರಿಸ್ತರ ಧರ್ಮ ಇದೆಲ್ಲ ಭಾರತೀಯ ಧರ್ಮವೇ ಆಗ್ತದೆ. ಯಾಕಂದರೆ ಭಾರತದಲ್ಲಿರುವ ಎಲ್ಲ ಧರ್ಮಗಳು ಒಂದು. ಹಾಗಾಗಿ ನಮ್ಮ ಶತ್ರುಗಳು ಯಾರಂದರೆ ಅಜ್ಞಾನಿಗಳು. ಹಾಗಾಗಿ ಅಜ್ಞಾನಿಗಳನ್ನು ದಿಟ್ಟತನದಿಂದ ನಾವೆಲ್ಲ ಎದುರಿಸೋಣ, ಸರ್ವಧರ್ಮ ಸಮನ್ವಯತೆಯ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸೋಣ ಎನ್ನುವ ಮಾತುಗಳನ್ನು ಹೇಳ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.